ದುಂಬುಬರ್ಪಣ ಉಪಚುನಾವಣೆಡು ಬಿಜೆಪಿಗೆ ಸೋಪೇರು ಪಂಪಿನ ಪೋಡಿಗೆ ಶುರುವಾತಂಡು ಅಂಚಾದ ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರನ ಇಲ್ಲಮಿತ್ತು ಸಿಬಿಐ ಮೂಲಕ ದಾಳಿ ಮಲ್ತದನ್ನು ಪಂಡದ ಶಾಸಕರು ಶ್ರೀ ಯುಟಿ ಖಾದರ್ ಆರೋಪಿಸಿದರು. ಶಾಸಕ ಮಿತ್ರರಾದಂತಹ ಡಿಕೆ ಶಿವಕುಮಾರ್ ಅವರ ಮನೆ ಕಚೇರಿ ಹಾಗೂ ಬಹುಶಃ ಇವತ್ತು ಅವರ ಸೋದರ ಎಂಪಿ ಕಾಂಗ್ರೆಸ್ನ ಸಂಸದ ಡಿಕೆ ಸುರೇಶ್ ಮತ್ತು ಇನ್ನಿತರ ಮೇಲೆ ನಡೆದಂಥ ದಾಳಿಯು ರಾಜಕೀಯ ಪ್ರೇರಿತ ಹಾಗೂ ಮುಂಬರುವ ಚುನಾವಣೆಯಲ್ಲಿ ಬಹುಶಃ ಸೋಲಿನ ಭಯ ಬಿಜೆಪಿಯವರಿಗೆ ಈಗಲೇ ತಟ್ಟಿದೆ. ಎರಡನೇದು, ಈ ಸರ್ಕಾರ ಇದು ಅಟೆನ್ಷನ್ ಡೈವರ್ಷನ್ ಸರ್ಕಾರ. ರಾಜ್ಯ ಮತ್ತು ರಾಷ್ಟ್ರದ ಬಿಜೆಪಿ ಸರ್ಕಾರ ಇದು ಜನಪರವಾಗಿ ಕೆಲಸ ಮಾಡೋದು ಸರ್ಕಾರ ಅಲ್ಲ. ಈಗ ಈ ದೇಶ ಮತ್ತು ರಾಜ್ಯದ ವಿರುದ್ಧ ಅಟೆನ್ಷನ್ ಅನ್ನು ಡೈವರ್ಷನ್ ಮಾಡೋದಲ್ಲದೆ ಯಾವುದೇ ಒಂದು ಜನಪರವಾದ ಕೆಲಸಗಳನ್ನು ನಡೆಯುತ್ತಿಲ್ಲ. ಇವತ್ತು ನಾವು ರಾಜ್ಯಕ್ಕೆ ಪ್ರೇರಿತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಈಗ ಇವನ್ ದಿವಸ ವಿವರಣೆ ಮಾಡಿದ್ರು. ಬಹುಶಃ ಇವತ್ತು ಕೋರ್ಟಲ್ಲಿ ಆ ರಿಟ್ ಪೆಂಡಿಂಗ್ ಇದ್ರೂ ಕೂಡ ಅದಕ್ಕೆ ಭಾಗ್ಯ ಅಲ್ಲ ಅಂತ ಹೇಳಿಕೊಂಡು ಬಹುಶಃ ಇವತ್ತು ಈ ರೀತಿಯ ಒಂದು ರೇಡ್ ಮಾಡೋದಿದ್ರೆ ಮತ್ತು ಬೇರೆಯವರು ಇದೇ ರೀತಿ ಬೇರೆ ಹಲವರಿದ್ರು ಕೂಡ ಅದರ ಬಗ್ಗೆ ಸುಮ್ಮನಿದ್ದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಕೋವಿಡ್ ಅಲ್ಲಿ ಇವತ್ತು ಆರೋಪ ಬಂದಿದೆ. ರಾಜ್ಯ ಸರ್ಕಾರದವರ ಮನೆ ಮುಖ್ಯಮಂತ್ರಿ ಕುಟುಂಬಸ್ಥರ ಮೇಲೆ ಆರೋಪ ಬಂದು RTGS ಪ್ರೂಫ್ ಸಮೇತ ಎಲ್ಲವೂ ಕೂಡ ಕೊಟ್ಟಾಗ ಆ ಚಾನಲ್ ಏನಿದೆ ಅದನ್ನೇ ಬಂದ್ ಮಾಡುವಂಥದ್ದು. ಸೊ ಯಾರು ಪರ ಇದ್ದಾರೆ ಅವರಿಗೆ ರಕ್ಷಣೆ, ಯಾರು ಮಾತಾಡ್ತಾರೆ ಅವರಿಗೆ ಶಿಕ್ಷೆ. ಈ ರೀತಿಯ ಸರ್ಕಾರ ಇವತ್ತು ಬಹುಶಃ ಇಲ್ಲಿ ನಡೀತಾ ಇದೆ. ಇವತ್ತು ಬಹುಶಃ ಜನ ಇವತ್ತು ಬಹಳ ಚೆನ್ನಾಗಿ ಇವತ್ತು ನೋಡಿಕೊಂಡಿರ್ತಾರೆ. ಬಹುಶಃ ಈ ರೀತಿಯ ಇವತ್ತಿನ ಈ ದಾಳಿ ಅದು ಕೂಡ ಚುನಾವಣೆ ಘೋಷಣೆಯಾಗಿ ಇನ್ನು ನಾಮಿನೇಷನ್ಗೆ ಕೆಲ ದಿವಸ ಇರುವಂಥದ್ದು. ಎಲ್ಲ ಸಂದರ್ಭಕ್ಕೂ ಸಮರ್ಪಕವಾದ ಅಭ್ಯರ್ಥಿ ಆಯ್ಕೆ ಆಗುವಂಥದ್ದು, ಚುನಾವಣಾ ಕಾರ್ಯತಂತ್ರ ಇರಲಿ, ಇದಕ್ಕೆಲ್ಲವೂ ಕೂಡ ಅಡಚಣೆ ಆಗಬೇಕು. ಅದರ ಮುಖಾಂತರ ನಮಗೆ ಸೋಲಿನ ಭಯ ಏನಿದೆ ಅದರಿಂದ ಪಾರಾಗಬೇಕು ಎಂಬ ಒಂದೇ ಉದ್ದೇಶದಿಂದ ಇವತ್ತು ಅದರ ದಾಳಿ ಇವತ್ತು ಆಗಿದೆ. ಸಮರ್ಪಕ ನ್ಯಾಯಯುತವಾದ ಯಾವುದೇ ತನಿಖೆಗೂ ಹಿಂದೆ ಕೂಡ ಸಹಕಾರ ಕೊಟ್ಟಿದ್ದಾರೆ, ಈಗಲೂ ಕೂಡ ಕೊಡ್ತಾರೆ, ಮುಂದೆ ಕೂಡ ಕೊಡ್ತಾರೆ. ಡಿಕೆಶಿ ವಿರುದ್ಧ ಒಪ್ಪುನ ಪರ FIRನ ದುಂಬುದಿ ಒಂದು ದಾಳಿ ನಡಪೊಂದುಲ್ಲೇರು. ಡಿಕೆಶಿಯರು ಇದನಿಂಗನೆ IT ಬೊಕ್ಕ ಇಡೀ ತನಿಖೆಗೆ ಸಹಕಾರ ಕೊಡ್ತೇರು. ಉತ್ತರ ಪ್ರದೇಶದ ಅತ್ಯಾಚಾರ ಮಲ್ತಿನಕ್ಲಿನ ಪರವಾದ ಅಲ್ಪದ ಬಿಜೆಪಿ ಮುಖಂಡರು ಉಂತುತ್ತೇರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯರು ಈ ವಿಚಾರದ ಮನಿತೊಂದಿಚ್ಚರು. ಮುಖ್ಯಮಂತ್ರಿ ಯಡಿಯೂರಪ್ಪನ ಕುಟುಂಬಿಕರ ವಿರುದ್ಧ ಲಂಚದ ಆರೋಪ ಒಪ್ಪುನ ಬಗೆಟ್ ಬೊಕ್ಕ ಕೊರೋನಾ ನಿಯಂತ್ರಣಗಾದ ಉಪಕರಣದ ಖರೀದಿಡು ಅವ್ಯವಹಾರ ನಡೆದಿನ ಬಗೆಟ್ ತನಿಖೆಗೆ ಸದನಡು ಒತ್ತಾಯ ಸಾಂಡಲ ತನಿಖೆ ನಡಪೊಂದಿಚ್ಚರು ಪಂಡದ ಯುಟಿ ಖಾದರ್ ಆರೋಪಿಸಿದರು. ಅದು ಯಾವುದೋ ಈಗಾಗಲೇ ಒಂದು ಆಲ್ರೆಡಿ ತನಿಖೆ ಇವತ್ತು ನಡೀತಾ ಇಡಿ ಮತ್ತೆ ತನಿಖೆ ನಡೀತಾ ಇದೆ. IT ಮತ್ತು ಇಡಿ ಯಾವುದೇ ಹೊಸ FIR ಅನ್ನು ಕೂಡ ಆಗ್ಲಿಲ್ಲ. ಅದೇ ಹಳೆ FIR ಇಟ್ಕೊಂಡು ಇವತ್ತು ದಾಳಿ ಆಗುವಂಥದ್ದು. ಸೊ ಇವತ್ತು ಯಾವ ರೀತಿಯಿಂದ ಈ ರೀತಿಯ ಒಂದು ದಾಳಿ ಮಾಡ್ಲಿಕ್ಕೆ ಕಾರಣ ಏನು ಅಂತೇಳಿ ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗುವಂಥ ಒಂದು ವಿಚಾರ ಇವತ್ತು ಆಗುವಂಥದ್ದು. ಸೊ ರಾಜಕೀಯ ಪ್ರೇರಿತವಾಗಿ ಇವತ್ತು ಸೋಲಿನ ಭಯದಿಂದ ಈ ರೀತಿಯ ಒಂದು ನೈತಿಕತೆ ಒಂದು ಪಕ್ಷದ ಮತ್ತು ನಾಯಕರ ಆ ಏನು ಹುಮ್ಮಸ್ಸಿದೆ ಅದನ್ನು ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಬಿಜೆಪಿ ಬಹುಶಃ ಇವತ್ತು ಸೋಲು ಒಪ್ಪಿಕೊಂಡಂತಹ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. ಈ ಸರ್ಕಾರ ಯಾವುದೇ ರೀತಿಯ ಒಂದು ಜನ ಯೋಜನೆ ಇಲ್ಲದಂತಹ ಅಟೆನ್ಷನ್ ಡೈವರ್ಷನ್ ಮಾಡೋದು ಸರ್ಕಾರ. ಇವತ್ತು UPಯಲ್ಲಿ ಆದಂತಹ ಪರಿಸ್ಥಿತಿ ನೋಡಿ, ಅಲ್ಲಿ ಈ ರೀತಿಯಾಗಿ ಅದರ ಬಗ್ಗೆ ಒಂದೇ ತುಟಿಯನ್ನು ಪಿಟಿಕೆ ಎನ್ನಲಿಲ್ಲ, ಒಂದು ಬಾಯನ್ನು ಇವತ್ತು ಓಪನ್ ಮಾಡಲಿಲ್ಲ, ಒಂದು ಟ್ವೀಟ್ ಇವತ್ತು ಪ್ರಧಾನಮಂತ್ರಿಯಲ್ಲಿ ಮುಖ್ಯಮಂತ್ರಿ ಇವತ್ತು ಕೊಡಲಿಲ್ಲ. ಅದರ ಬಗ್ಗೆ ಯಾವುದೇ ಅಲ್ಲಿ ಏನಾಯಿತು ಅವರ ಆರೋಪಿಗಳ ಮೇಲೆ ಏನಾದ್ರು ಮಾಡಿದಾರ? ತೆಲಂಗಾಣದಲ್ಲಿ ಇದೇ ರೀತಿ ಡಾಕ್ಟರನ್ನು ಇವತ್ತು ಅತ್ಯಾಚಾರ ಮಾಡಿದಾಗ ಮರುದಿವಸ ಬೆಳಿಗ್ಗೆ ಇಡೀ ವಿಶ್ವ ಕಂಡಿದೆ, 4 ಹೆಣಗಳು ರಸ್ತೆಯಲ್ಲಿತ್ತು ಹೈವೇಯಲ್ಲಿ. ಯಾಕೆ ಮಾತಾಡುವಂತಹ UP ಸರ್ಕಾರಕ್ಕೆ ಇದು ಆಗುವುದಿಲ್ಲ? ಇವತ್ತು ಮನುಷ್ಯ ವಾಲ್ಮೀಕಿ ಈ ರೀತಿಯ ಒಂದು ಕೊಲೆ ಅವನ ಸ್ವಂತ ಮನೆಯವ್ರಿಗೂ ನೋಡ್ಲಿಕ್ಕೆ ಅವಕಾಶ ಕೊಡದೆ ರಾತ್ರಿ ಸುಟ್ಟ ಹಾಕಿದ ನಂತರ ಇಷ್ಟೆಲ್ಲ ಗೊಂದಲ ಆದಾಗ ಒಂದು ಶೋಕದ ಮಾತನ್ನು, ಒಂದು ಸಂತಾಪದ ಮಾತನ್ನು ಕೂಡ ಇವತ್ತು ಪ್ರಧಾನಮಂತ್ರಿಯಿಂದ ಕುಟುಂಬಸ್ಥರಿಗೆ ಇವತ್ತು ಬರಲಿಲ್ಲ. ಆದರೆ ಯಾವುದೋ ಒಂದು ದೇಶದ ರಾಜ, ಕುವೈಟ್ ರಾಜ ತೀರಿ ಹೋದ್ರು ಅಂತ ಹೇಳಿ ಗ್ರಾಮ ಮಟ್ಟದಲ್ಲಿ ಕೂಡ ಶೋಕಾಚರಣೆ ಮಾಡಿ ಅರ್ಧ ಫ್ಲಾಗ್ ಇಳಿಸಿ ಮನೋರಂಜನೆ ಬೇಡ ಅಂತೇಳಿ ಆದೇಶ ಮಾಡುತ್ತಿದ್ದರೆ ಏನು ಸ್ವಾಭಿಮಾನದ ಭಾರತ? ನಮ್ಮೆಲ್ಲ ದೇಶ ಇವ್ರಿಗೆ ಅಡವಿಟ್ಟಿದ್ದಾರೆ ಇವರೋಗಿ ಎಂದು ಕ್ಯಾಪಿಟಲ್ ಅಲ್ಲಿ ಎಂಬೆಸಲ್ಲಿ ಆಗುವುದು ಒಂದು ಅರ್ಥ ಇರ್ತದೆ. ಇಡೀ ದೇಶದ ಎಲ್ಲಾ ಗ್ರಾಮೀಣ ಮಟ್ಟದಲ್ಲಿ ಕೂಡ ಫ್ಲಾಗ್ ಅನ್ನು ಅರ್ಧಕ್ಕಿಳಿಸಿ ಯಾಕೆ? ಏನು ಎಷ್ಟು ಇವರೇನು ಸಾಲ ತೆಕ್ಕೊಂಡಿದ್ದಾರಾ? ಅದು ಏನಾದ್ರು ಉಪಕಾರ ಆಗಿದೆಯಾ?
ಉದ್ದೇಶ ಏನಿದೆ, ಇದು ಒಂದೇ ಉದ್ದೇಶ, ಅಟೆನ್ಷನ್ ಡೈವರ್ಷನ್ ಮಾಡಬೇಕು. ಮಾಜಿ ಮುಖ್ಯ ಸಚೇತಕರು ಐವನ್ ಡಿಸೋಜ ಪಾತೆರೊಂದು ರಾಜ್ಯಡು ಕಾಂಗ್ರೆಸ್ ಬುಲಿಚಿಲ್ನ ತಡೆಯರೆ ಬಿಜೆಪಿ ಪ್ರಾಯೋಜಿತ ಸಿಬಿಐ ದಾಳಿ ನಡೆತೊಂದುಂಡು. ಘೋಷಿತ ಆದಾಯದ ಜಾಸ್ತಿ ಆಸ್ತಿ ಒಪ್ಪುನ ಬಿಜೆಪಿ ದಾಖಲು ಬೊಕ್ಕ ಬಾಕಿ ದಾಖಲಿನ ಮಿತ್ತಲ ಒಂದುವೇ ರೀತಿ ದಾಳಿ ನಡಪಾವಡು. ಉತ್ತರ ಪ್ರದೇಶ ನಡೆತಿನ ಅತ್ಯಾಚಾರ ಪ್ರಕರಣದ ಬಗೆಟ್ ಜನಕ್ಲಿನ ಗೇನನ್ನು ಬೇತ ಕಡೆಗೆ ಒಯ್ಪೆರಬೋಡಾದ ಈ ದಾಳಿ ನಡಪಾದಿರ್ಮಾಡ ತೆರಿಪಾಯರು. ಒಂದು ಸರ್ಕಾರ ಸಿಬಿಐ ಕೊಡಬೇಕು ಅಂತ ಹೇಳಿದಾಗಲೂ ಹೈಕೋರ್ಟು ಈ ಒಂದು ತೀರ್ಮಾನವನ್ನು ಕೊಟ್ಟಿದೆ. ಅಂದರೆ ಯಾವುದೇ ದಾಳಿ ಮಾಡಬೇಕಾಗಿದ್ರೆ ಐದರ್ ದೇ ಶುಡ್ ಹ್ಯಾವ್ ಗಿವನ್ ನೋಟಿಸ್ ನಾರ್ ದೇ ಶುಡ್ ಹ್ಯಾವ್ ಫಾಲೋಡ್ ದಿ ಅದರ್ ಪ್ರೊಸೀಜರ್ಸ್. ಇದನ್ನು ಏನೂ ಮಾಡದೆ ಏಕಾಏಕಿಯಾಗಿ ಯಾವುದಾದ್ರೂ ಒಂದು ದೇಶದಲ್ಲಿ ದೊಡ್ಡ ವಿಚಾರಗಳು ಬಿ ಜೆ ಪಿಗೆ ವಿರುದ್ಧ ಆಗ್ತದೆ ಅಂತ ಗೊತ್ತಾದರೆ ಅದನ್ನು ಡೈವರ್ಟ್ ಮಾಡಲು ಬಿ ಜೆ ಪಿಯವರು ಮಾಡುವಂಥ ಏಕೈಕ ತಂತ್ರ ಅಂದರೆ ಐದರ್ ಇ ಡಿಯನ್ನು ಉಪಯೋಗ ಮಾಡೋದು, ಅಥವಾ ಐ ಟಿಯನ್ನು ಉಪಯೋಗ ಮಾಡೋದು, ಅಥವಾ ಸಿ ಬಿ ಐಯನ್ನು ಉಪಯೋಗ ಮಾಡಿ ಎಲ್ಲಿಯೋ ಒಂದು ಕಡೆ ಅಟೆನ್ಷನನ್ನು ಡೈವರ್ಟ್ ಮಾಡೋದು. ಇವತ್ತು ಉತ್ತರ ಪ್ರದೇಶದಲ್ಲಿ ನಡೆದಂಥ ಘಟನೆ ಏನಿದೆ, ಅತ್ಯಾಚಾರ ಘಟನೆ ಮಾಡಿ ಹೆಣ್ಣು ಮಗಳ ದೇಹವನ್ನು ಸುಟ್ಟಿರ್ತಕ್ಕಂಥ ಸರ್ಕಾರದ ಪ್ರಾಯೋಜಿತವಾಗಿರ್ತಕ್ಕಂಥ ಪ್ರಕರಣ ಏನಿದೆ, ಇದನ್ನು ಇಡೀ ಭಾರತ ದೇಶದಲ್ಲಿ ತಲ್ಲಣವನ್ನು ಮೂಡಿಸಿದೆ. ಇಡೀ ಭಾರತ ದೇಶದಲ್ಲಿ ಇದರ ಬಗ್ಗೆ ಬಿ ಜೆ ಪಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಇದು ಪ್ರಜಾಪ್ರಭುತ್ವದ ವಿರೋಧಿ ತಂತ್ರ ಅಂತೇಳಿ ಈಗಾಗಲೇ ಬಿಂಬಿತವಾಗಿದೆ. ಆ ಸಂದರ್ಭ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 6 ಸ್ಥಾನಗಳಿಗೆ 4 ವಿಧಾನ ಪರಿಷತ್ತಿಗೆ 2 ವಿಧಾನಸಭೆಗಳಿಗೆ ಉಪಚುನಾವಣೆಗಳು ಘೋಷಣೆ ಆಗಿದ್ದಾವೆ. ಖಂಡಿತವಾಗಿ ಬಿಜೆಪಿಗೆ ಗೊತ್ತಾಗಿದೆ ಈ ಚುನಾವಣೆಯಲ್ಲಿ ಅವರು ಸೋಲ್ತಾರೆ. ಹಾಗಾಗಿ ಈ ಚುನಾವಣೆ ಸೋಲುವುದನ್ನು ತಪ್ಪಿಸಿ ಅದರ ನಾಯಕತ್ವವನ್ನು ವಹಿಸಿದಂಥ DKC ಅವರಿಗೆ ಎಲ್ಲಿಯಾದರೂ ಮಾನಸಿಕ ಸ್ಥೈರ್ಯವನ್ನು ಕುಂದಿಸಲು ಮತ್ತು ಅವರ ಮೇಲೆ ಇನ್ನೊಂದು ಆರೋಪ ಆಗಿ ಜೈಲಿಗೆ ಕಳಿಸುವಂಥ ತಂತ್ರಕ್ಕೆ ಇವತ್ತು ಬಿಜೆಪಿ ನೇರವಾಗಿ ಕೈ ಹಾಕಿದೆ. ಕಾರ್ಪೊರೇಟರ್ ನವೀನ್ ಡಿಸೋಜಾ, ಪಕ್ಷದ ಮುಖಂಡರು ಸಂತೋಷ್ ಕುಮಾರ್ ಶೆಟ್ಟಿ, ಸದಾಶಿವ ಉಳ್ಳಾಲ್, ದಿನಕರ್ ಶೆಟ್ಟಿ ಸುದ್ದಿಗೋಷ್ಠಿಯೊಳಗೆ ಎತ್ತಿರು.